ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ತೆಂಕಮಿಚಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಿಚಾರು ಉಲಿಯಂಕಡಿ ಗರಡಿಯಿಂದ ಪಡೀಲ್ ಬರಕಿನ ಪರಿಶಿಷ್ಟ ಜಾತಿ ಕಾಲೋನಿ ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ನಂದಿನಿ ನದಿಗೆ ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿತು. ಸುಮಾರು ಒಟ್ಟು 4.81 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಕಾಮಗಾರಿಗಳಿಗೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಿಚಾರಿನಲ್ಲಿ ಶಿಲಾನ್ಯಾಸಗೈದರು. ನಂತರ ಮಾತನಾಡಿದ ಶಾಸಕರು ಗ್ರಾಮದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ, ನೀರು, ವಿದ್ಯುತ್ಗೆ ಆದ್ಯತೆಯನ್ನ ನೀಡಲಾಗುತ್ತಿದೆ ಎಂದರು. ದೇವಸ್ಥಾನಕ್ಕೆ ಗರಡಿಗೆ ಹೋಗಲಿಕ್ಕೆ ಒಂದು ರಸ್ತೆಯನ್ನು ಮಾಡಿಕೊಡಬೇಕು ಅಂತ ಹೇಳಿಕೊಂಡು ಬಹುಶಃ ನಮ್ಮ ಹಿರಿಯರಾದ ಜಯರಾಮ್ ಶೆಟ್ರ ಒಂದು ಅಪೇಕ್ಷೆ, ನಾನು ಚುನಾವಣೆಗೆ ನಿಲ್ಲುವಾಗ ನನ್ನ ಹತ್ರ ಒಂದು ಮಾತು ತಗೊಂಡಿದ್ರು, ನೀನು ಇದನ್ನು ಮಾಡಿಕೊಡ್ಬೇಕು ಅಂತ. ನಾನು ದೈವಗಳ ಮೇಲೆ ಭಾರ ಹಾಕಿ ಆಯಿತು ಅಂತ ಹೇಳಿದ್ದೆ. ಇವತ್ತು ಎಲ್ಲರಿಗೂ ಇದು ಬಹಳ ಉತ್ತಮ. ಯಾಕೆಂತ ಹೇಳಿದ್ರೆ ಈ ರಸ್ತೆ ಇಲ್ಲದಿದ್ದರೆ ಎಲ್ಲಿಂದಲೋ ಒಂದು ಎಷ್ಟೋ ಸುತ್ತಾಗಿ ಗರಡಿಗೆ ಬರಬೇಕು. ಇಲ್ಲ ತಾತ್ಕಾಲಿಕವಾಗಿ ಇದಕ್ಕೆ ಮಣ್ಣು ಹಾಕಿ ರಸ್ತೆ ಮಾಡೋದು ಜಾತ್ರೆಯ ಸಮಯದಲ್ಲಿ, ಅದು ಧೂಳೆಲ್ಲ ಎದ್ದು ಜನರ ಆರೋಗ್ಯಕ್ಕೆ ತುಂಬ ಕೆಡುಕುಂಟು ಮಾಡ್ತಿತ್ತು. ಇವತ್ತು ಸುಮಾರು 2.5 ಕಿಲೋಮೀಟರ್ ರಸ್ತೆ ಮತ್ತು ಇದಕ್ಕೊಂದು ಬ್ರಿಡ್ಜ್ ಕಮ್ ವೆಂಟರ್ ಡ್ಯಾಮ್ ಎಲ್ಲ ಮಾಡ್ತಾ ಇದ್ದೇವೆ. ಒಟ್ಟು ಸುಮಾರು 4,81,00,000 ಅಂದರೆ 5 ಕೋಟಿ 2,67,00,000 ರೂಪಾಯಿಯಲ್ಲಿ ರಸ್ತೆ, ಹಾಗೆಯೇ 2,16,00,000 ರೂಪಾಯಿಯಲ್ಲಿ ಈ ಒಂದು ವೆಂಟರ್ ಡ್ಯಾಮ್ ಕಮ್ ಬ್ರಿಡ್ಜ್ ಬರ್ತದೆ. ಈ ಒಂದು ದೊಡ್ಡ ಒಂದು ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೇರಣೆ. ನಾನು ಯಾಕೆ ನಮ್ಮ ಗೌರವಾನ್ವಿತ ಹರಿಪ್ರಸಾದ್ ಅವರಿಗೆ ಶಾಲಾ ಹಾಕಿದೆ ಅಂತ ಹೇಳಿದ್ರೆ, ಇನ್ನಾದರೂ ಅವರು ನಮ್ಮೊಟ್ಟಿಗೆ ಇರಬೇಕು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೆಪಿ ಸುಚರಿತಾ ಶೆಟ್ಟಿ, ತೆಂಕಮಿಚರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ, ಉಪಾಧ್ಯಕ್ಷೆ ಶಮಿತಾ ಶೆಟ್ಟಿ, ಸದಸ್ಯರಾದ ಹರಿಪ್ರಸಾದ್ ಶೆಟ್ಟಿ, ಹಸನಪ್ಪ, ಕರುಣಾಕರ್ ಶೆಟ್ಟಿ, ಶಾಲಿನಿ, ನಿಶಾ, ವನಿತಾ, ಗೀತಾ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.